ಉಡುಪಿಯ ಜನತೆಗೆ ಮತ್ತೊಂದು ಸಿಹಿ ಸುದ್ದಿ. ಚಿನ್ನಾಭರಣದ ಲೋಕದಲ್ಲಿ ಹೆಸರು ಮಾಡಿದ ಸುಲ್ತಾನ್ ಗೋಲ್ಡ್ ಉಡುಪಿಯಲ್ಲಿ ಪ್ರಾರಂಭವಾಗಲಿದೆ. ಹಲವು ವರ್ಷಗಳಿಂದ ಸುಲ್ತಾನ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಭಾರತದ ವೈಭವೋಪೇತ ಪರಂಪರೆಯಾದ ಚಿನ್ನ ಮತ್ತು ವಜ್ರಾಭರಣ ಕ್ಷೇತ್ರಕ್ಕೆ ತನ್ನದೇ ಆದ ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಈಗಾಗಲೇ ಹಲವು ಕಡೆಗಳಲ್ಲಿ ಚಿನ್ನಾಭರಣ ಮಳಿಗೆಯನ್ನು ತೆರೆದು ತನ್ನ ಗ್ರಾಹಕರಿಗೆ ಅತ್ಯುತ್ತಮ ಗುಣಮಟ್ಟದ ವಿನ್ಯಾಸವನ್ನು ಸೇವೆಯನ್ನು ಒದಗಿಸ್ತಾ ಇದೆ. ಇದೀಗ ಪಡವಿಗೋಡೆಯ ಕೃಷ್ಣನ ಸನ್ನಿಧಿ ಉಡುಪಿಯಲ್ಲಿ ತನ್ನ 10ನೇಯ ಚಿನ್ನಾಭರಣ ಮಳಿಗೆಯು ಮಾರ್ಚ್ 17ರಂದು ಶುಭಾರಂಭಗೊಳ್ಳಲಿದೆ. ಉಡುಪಿಯ VSG ರಸ್ತೆಯಲ್ಲಿರುವ ಗೀತಾಂಜಲಿ ಸಿಲ್ಕ್ಸ್ ಹತ್ತಿರದ ವೆಸ್ಟ್ ಕೋಸ್ಟ್ ಕಟ್ಟಡದಲ್ಲಿ ಉದ್ಘಾಟನೆಗೊಳ್ಳಲಿದ್ದು, ಉಡುಪಿಯ ಕಾಜಿಯವರಾದ ತಜುಲ್ ಪಕ್ವಾ ಇಬ್ರಾಹಿಂ ಮುಸ್ಲಿಯಾರ್ ಬೆಕಲ್ ನೂತನ ಮಳಿಗೆಗೆ ಚಾಲನೆಯನ್ನು ನೀಡಲಿದ್ದಾರೆ. ವಜ್ರಾಭರಣ ವಿಭಾಗವನ್ನು ಪುತ್ತಿಗೆಯ ಸುಗುಣೇಂದ್ರ ತೀರ್ಥರು ಉದ್ಘಾಟಿಸಲಿದ್ದಾರೆ. ಮೌಲಾನಾ ಅಬ್ದುಲ್ ರಶೀದ್ ಉಮ್ರಿ ಅವರು ಬ್ರೈಡಲ್ ವಿಭಾಗವನ್ನು, ಅಮೂಲ್ಯ ಚಿನ್ನಾಭರಣಗಳ ವಿಭಾಗವನ್ನು ಫಾದರ್ ವೆರೆಲೆನಿಯಾ ಮಡೋನ್ಸಾ ಉದ್ಘಾಟಿಸಲಿದ್ದಾರೆ. ಉಡುಪಿ ಶಾಸಕರಾದ ರಘುಪತಿ ಭಟ್ ಅವರು ವಿವಾಹ ಚಿನ್ನಾಭರಣಗಳ ವಿಭಾಗವನ್ನು ಹಾಗೂ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಬಂಗಾರ ಮತ್ತು ಬೆಳ್ಳಿ ವಿಭಾಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಇದೇ ಮಾರ್ಚ್ 17ರಿಂದ ನಮ್ಮ ಐತಿಹಾಸಿಕ ನಗರ ಉಡುಪಿಯಲ್ಲಿ ಮನಮೋಹಕ ಡಿಸೈನ್ಗಳು, ವಜ್ರ, ಪ್ಲಾಟಿನಂ, ಪೊಲ್ಕಿ, ಅನ್ಕಟ್ ಜೆಮ್ ಸ್ಟೋನ್ಸ್, ಬೆಳ್ಳಿ ಆಭರಣಗಳು ಮತ್ತು ಬ್ರಾಂಡೆಡ್ ವಾಚ್ಗಳ ವಿಶೇಷ ಸಂಗ್ರಹ. ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಇಲ್ಲ, ಆಕರ್ಷಕ ಇನಾಗ್ರಲ್ ಡಿಸ್ಕೌಂಟ್ಸ್ ಅನ್ನು ಪಡೆಯಿರಿ. ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ನಿಯರ್ ಗೀತಾಂಜಲಿ ಸಿಲ್ಕ್ಸ್, VST ರೋಡ್, ಉಡುಪಿ.